ಈ ದೇವರ ವಿಚಾರದಲ್ಲಿ, ದೇವರ ದೇವಸ್ಥಾನದ ಅಭಿವೃದ್ಧಿಯ ವಿಚಾರದಲ್ಲಿ ಪುತ್ತೂರಿನಲ್ಲಿ ಗೊಂದಲವನ್ನು ಎಬ್ಬಿಸಿ ಅದರಲ್ಲಿ ಒಂದು ರಾಜಕೀಯ ಲಾಭವನ್ನು ಪಡೆದುಕೊಳ್ಳಲು ಉದ್ದೇಶಿಸಿರುವ ಬಿಜೆಪಿ ಮತ್ತು ಬಿಜೆಪಿಯ ನಾಯಕರುಗಳ ವಿರುದ್ಧ ಇವತ್ತು ಪುತ್ತೂರಿನಲ್ಲಿ ನಾವೆಲ್ಲರೂ ಇವತ್ತು ವಿಶೇಷವಾಗಿ ಮಂಗಳೂರಿನಿಂದ MG ಹೆಗ್ಡೆಯವರು ಆಗಮಿಸಿದ್ದಾರೆ ಮತ್ತು ನಮ್ಮ ಪಕ್ಷದ ಅನೇಕ ಹಿರಿಯ ಕಿರಿಯ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಏನು ಬಿಜೆಪಿ ಇವತ್ತು ಈ ಭಾಗದಲ್ಲಿ ಒಂದು ಷಡ್ಯಂತರ ರಾಜಕಾರಣವನ್ನು ನಡೆಸ್ತಾ ಇದೆ ಮತ್ತು ಆ ಬಿಜೆಪಿಯ ನಾಯಕರುಗಳು ಏನು ಇವತ್ತು ನಮ್ಮ ಶಾಸಕರು ಮತ್ತು ಆ ದೇವಸ್ಥಾನದ ವಿರುದ್ಧ ಏನೇನು ಪಿತೂರಿಗಳನ್ನು, ಏನೇನು ರೀತಿಯ ಅವ್ಯಾಚ್ಯ ಶಬ್ದಗಳಿಂದ ಬೈಯುತ್ತಾ ಇರುವ ವಿಚಾರಗಳು ಮತ್ತು ಇಲ್ಲ ಸಲ್ಲದ ಆರೋಪಗಳನ್ನು ಅಭಿವೃದ್ಧಿ ಮಾಡುವವರ ವಿರುದ್ಧ ಮಾಡುತ್ತಿರುವುದರ ಬಗ್ಗೆ ಇವತ್ತು ನಾವು ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಇಷ್ಟು ವರ್ಷಗಳ ರಾಜಕಾರಣ ಏನು ಮತ್ತು ಬಿಜೆಪಿಯ ನಾಯಕರುಗಳು ಬೆಳೆದು ಬಂದ ದಾರಿ ಏನು, ಯಾವ ರೀತಿ ಬೆಳೆದು ಇವತ್ತು ಈ ರಾಜಕಾರಣವನ್ನು ಅವರು ಮಾಡ್ತಾ ಇದ್ದಾರೆ ಅಂತೇಳಿ. ಬಹಳ ಮುಖ್ಯವಾಗಿ ತಮಗೆಲ್ಲರಿಗೂ ಗೊತ್ತಿರುವ ಪ್ರಕಾರ ಪುತ್ತೂರಿನ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಒಂದು ಪರ್ವ ಈಗ ಆಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ, ಅದು ಯಾರಿಂದಲೂ ಸಾಧ್ಯ ಆಗಲಿಲ್ಲ. ಏನೋ ಬ್ರಹ್ಮಕಲಶೋತ್ಸವ, ಏನೋ ಅಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಬಿಟ್ಟರೆ ಇಡೀ ಒಂದು ಪುತ್ತೂರಿಗೆ ಮೆರುಗು ತರುವಂಥ, ಪುತ್ತೂರನ್ನು ಇಡೀ ರಾಷ್ಟ್ರದಲ್ಲಿ ಗುರುತಿಸಲ್ಪಡುವಂಥ ಒಂದು ಅಭಿವೃದ್ಧಿಯ ಪ್ರವಾಸಿ ಕೇಂದ್ರವಾಗಿ ಗುರುತಿಸುವ ಹಾಗೆ ಮಾಡುವಂಥ ಚಿಂತನೆಯನ್ನು ಮಾಡಿದರೆ ಅದು ಮಾಲಿಂಗೇಶ್ವರ ದೇವರ ಅನುಗ್ರಹದಲ್ಲಿ ಪುತ್ತೂರಿನ ಶಾಸಕರಾಗಿ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು, ಅದರಲ್ಲಿ ಯಾರಿಗೂ ಸಂಶಯ ಬೇಡ. ಯಾರಿಗೂ ಇಂಥ ಯೋಜನೆಗಳು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಯೋಜನೆಗಳನ್ನು ಪುತ್ತೂರಿಗೆ ತರುವುದರ ಮೂಲಕ, ಪುತ್ತೂರನ್ನೊಂದು ಪ್ರವಾಸಿ ಕೇಂದ್ರವಾಗಿ ಮಾಡುವುದರ ಮೂಲಕ ಶ್ರೀ ಮಾಲಿಂಗೇಶ್ವರ ದೇವರ ಆ ಕಾರಣಿಕೆ ಏನಿದೆ ಅದರ ಜೊತೆಯಾಗಿ ಈ ಕ್ಷೇತ್ರವನ್ನು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಈ ಭಾಗದ ಒಂದು ಪ್ರವಾಸಿ ಕೇಂದ್ರವಾಗಿ ಮಾಡಬೇಕು ಅಂತೇಳಿ ಯೋಚನೆಯನ್ನು ಮಾಡಿದಾಗ ಅದಕ್ಕೆ ಪೂರಕವಾಗಿ ಒಂದು ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಆ ಸಮಿತಿಯ ಮೂಲಕ ಇವತ್ತು ಶಾಸಕರು ಆ ಕ್ಷೇತ್ರದ ಅಭಿವೃದ್ಧಿಯ ಕೆಲಸವನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಯಾವ ಸಂಶಯನಿಲ್ಲ. ಕೋಟ್ಯಾಂತರ ರೂಪಾಯಿಗಳು ದೇವಸ್ಥಾನದ ಅಭಿವೃದ್ಧಿಗಾಗಿ ಹರಿದು ಬರ್ತಾ ಇದೆ. ಇದೆಲ್ಲವೂ ಬರಬೇಕಾಗಿದ್ರೆ ಅಲ್ಲಿರುವಂಥ ಕೆಲವು ತೊಡಕುಗಳನ್ನು ನಿವಾರಣೆ ಮಾಡಬೇಕಾಗ್ತದೆ. ಬಹಳ ಮುಖ್ಯವಾಗಿ ಅದೆಷ್ಟೋ ವರ್ಷಗಳಿಂದ ಆ ದೇವಸ್ಥಾನದ ಜಮೀನಿನಲ್ಲಿ, ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ಅದೆಷ್ಟೋ ಮಂದಿ ಅನಧಿಕೃತವಾಗಿ ವಾಸವಾಗಿದ್ದಾರೆ. ದೇವಸ್ಥಾನಕ್ಕೆ ಅದರಿಂದ ಯಾವ ಸಂದಾಯನೂ ಆಗ್ತಾ ಇಲ್ಲ. ಅವರೇ ಸಂಪೂರ್ಣವಾಗಿ ಅನೇಕ ವರ್ಷಗಳಿಂದ ಅದರಲ್ಲಿ ಆಗುವ ಲಾಭಗಳನ್ನು ಪಡ್ಕೊಂಡು ದೇವಸ್ಥಾನಕ್ಕೆ ಏನನ್ನೂ ಕೊಡದೆ ದೇವಸ್ಥಾನದ ಜಮೀನಿನಲ್ಲಿ ಅನಧಿಕೃತವಾಗಿ ಇದ್ದಾರೆ. ಇವತ್ತು ಒಂದು ಕಿಟ್ಟಣ್ಣಗೌಡರು ಈ ರೀತಿ ಒಂದು ರೀತಿಯ ದೇವರಿಗೆ ಮೋಸ ಮಾಡುವಂಥ ಕೆಲಸ ಈ ಕ್ಷೇತ್ರದಲ್ಲಿ ಆಗ್ತಾ ಇತ್ತು. ಆದರೆ ಈ ಮೊದಲು ಬಂದವರು ಯಾರಿಗೂ ಇದನ್ನು ಕೇಳುವಂಥ ಒಂದು ವಿಚಾರಗಳು ಬರಲಿಲ್ಲ. ಈ ಜಮೀನನ್ನು ಅವರನ್ನು ಇಬ್ಬಿಸುವಂಥ ವಿಚಾರಗಳು ಬರಲಿಲ್ಲ. ಅದೊಂದು ರೀತಿಯ ಆ ದೇವಸ್ಥಾನಕ್ಕೆ ಸಲ್ಲಬೇಕಾದ ಜಾಗ, ಆ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತ ಹೇಳುವ ಚಿಂತನೆಗಳಾಗಬೇಕಾದಲ್ಲಿ ಅದನ್ನು ಯಾರಿಗೂ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳುವಾಗ ಇದು ಒಂದು ದೈವ ಶಕ್ತಿಯಾಗಿ ಇವತ್ತು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರಿಗೆ ಆ ಮಾಲಿಂಗೇಶ್ವರನೇ ಕೊಟ್ಟಂತ ಒಂದು ಶಕ್ತಿ ನಾವೆಲ್ಲ ನೋಡಿದ್ದೇವೆ, ನಾವೆಲ್ಲ ಆಲೋಚನೆ ಮಾಡಿದ್ದೇವೆ. ಈ ರೀತಿ ಒಂದು ಕೆಲಸ ಮಾಡಬೇಕು ಅಂದಿದ್ರೆ ಒಳ್ಳೆಯ ಕೆಲಸವನ್ನು ನಾವು ಅವರ ಜೊತೆಗೆ ನಿಂತು ಬೆಂಬಲಿಸಬೇಕು. ಒಂದು ಒಳ್ಳೆಯ ಅಭಿವೃದ್ಧಿ ವಿಚಾರವನ್ನು ಬೆಂಬಲಿಸಬೇಕು. ನಾನು ಅದರ ಬಗ್ಗೆ ಮಾತಾಡುವುದಿದ್ರೆ ತುಂಬಾ ಮಾತಾಡಲಿಕ್ಕಿದೆ. ಈಗಾಗಲೇ ಕಳೆದ ಒಂದು ಮುಕ್ಕಾಲು ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳೇನು, ಇಡೀ ಜನಮನ ಇಡೀ ರಾಜ್ಯದಲ್ಲಿ ಇವತ್ತು ಮೆಚ್ಚುತ್ತಾ ಇದೆ. ಇಡೀ ರಾಜ್ಯ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ ಪುತ್ತೂರು ಕ್ಷೇತ್ರದ ಶಾಸಕರ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ನಮ್ಮ ಪಕ್ಷದ ಇಡೀ ನಾಯಕರುಗಳು ಅಭಿವೃದ್ಧಿಯಲ್ಲಿ ವಿಧಾನಸಭೆಯಲ್ಲಿ ಮಾತಾಡುವಾಗ ಸಮೇತ ಪುತ್ತೂರಿನ ಶಾಸಕರು ಅಂತ ಹೇಳಿದ್ರೆ ಅಭಿವೃದ್ಧಿಯ ಪರವಾಗಿರುವಂಥವರು. ಕಳೆದ ಒಂದು ವರ್ಷದ ಅವಧಿಯಲ್ಲಿ 1478 ಕೋಟಿ ರೂಪಾಯಿಗಳನ್ನು ಈ ರಾಜ್ಯದ ಯಾವ ಶಾಸಕರು ಸಮೇತ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟು ಅನುದಾನವನ್ನು ತರಲಿಲ್ಲ. ಆದರೆ ಪುತ್ತೂರಿನಲ್ಲಿ ಅದು ಸಾಧ್ಯ ಆಯಿತು. ಅದು ಈಗಾಗಲೇ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೇವೆ.
ಅಭಿವೃದ್ಧಿಗಳು ಆಗ್ತಾ ಇದೆ ಅಂತ ಹೇಳುವಾಗ ಇವರು ಗೋಣಿ ಚೀಲ ಹುಡುಕ್ಲಿಕ್ಕೆ ಹೊರಟಿದ್ರು. ಇಲ್ಲಿದೆ ನಿಮ್ಮ ಅಭಿವೃದ್ಧಿಯ ಗೋಣಿ ಚೀಲಗಳು ಅಂತೇಳಿ. ಅದಕ್ಕೆ ಹೇಳಿದ್ರು, ನಿಮಗೆ ಎಷ್ಟು ಗೋಣಿ ಚೀಲ ಬೇಕು? ಕೋಟಿ ಕೋಟಿ ಗೋಣಿ ಚೀಲ ಬೇಕಾ? ಅದರ ವ್ಯಾಪಾರವನ್ನು ಬಿಜೆಪಿ ಅವರು ಈಗ ಮಾಡ್ತಾ ಇರಲಿ ಅಂತ ಹೇಳುವ ಮಾತನ್ನು ಹೇಳಿದ್ರು ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು. ಅದಕ್ಕೆ ಬಹಳ ಟ್ರೋಲ್ಗಳಾಯಿತು. ಇವರು ಗೋಣಿ ಚೀಲವನ್ನು ನಿಮಗೆ ಹೇಳಿದ್ದು, ಬನ್ನಿ ನಮ್ಮ ಎಲ್ಲ ಕೆಲಸಗಳು ಆಗ್ತಾ ಇರುವಲ್ಲಿ ನಮ್ಮ ಎಲ್ಲ ಗೋಣಿ ಚೀಲಗಳು ಇದೆ, ನಿಮಗೆ ನಾವು ನಮ್ಮ ಕಾಂಟ್ರಾಕ್ಟ್ಗಳಲ್ಲಿ ಹೇಳಿದ್ದೇವೆ, ಎಲ್ಲ ಬಿಜೆಪಿಗರು ಬಂದರೆ ಆ ಗೋಣಿ ಚೀಲವನ್ನು ಕೊಟ್ಬಿಡಿ ಅವರಿಗೆ ಅಂತೇಳಿ. ಅಂದರೆ ಅವರಿಗೇನು ಬೇರೆ ಕೆಲಸ ಇಲ್ಲ, ಹಾಗಾಗಿ ಆ ಗೋಣಿ ಚೀಲದ ವ್ಯವಹಾರವಾದರೂ ಮಾಡ್ತಾ ಇರಲಿ ಅಂತೇಳಿ. ನಾನು ಅದನ್ನು ಯಾಕೆ ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಅಭಿವೃದ್ಧಿ ಆಗುವುದನ್ನು ನಾವು ಪ್ರಾಮಾಣಿಕವಾಗಿ ಕಾಣ್ತಾ ಇದ್ದೇವೆ. ಇಡೀ ಕ್ಷೇತ್ರ ಇವತ್ತು 1010 ಕೋಟಿ ರೂಪಾಯಿಗಳ ಕುಡಿಯುವ ನೀರಿನ ಯೋಜನೆ, ಎಲ್ಲ ರಸ್ತೆಗಳಲ್ಲಿ ನೋಡಿ ಏನು ಪೈಪುಗಳು ಬಂದು ಇವತ್ತು ರಸ್ತೆಗಳಲ್ಲಿ ಉದ್ದಕ್ಕೂ ಇವತ್ತು ಕುಡಿಯುವ ನೀರಿನ ಯೋಜನೆ ಕಾರ್ಯಗತ ಆಗ್ತಾ ಉಂಟು. ಇವತ್ತು ಅಭಿವೃದ್ಧಿಯಲ್ಲಿ ಯಾವ ಕೆಲಸ ಇವತ್ತು ಪುತ್ತೂರಿಗೆ ಆಗಲಿಲ್ಲ. ನಾನು ಹಿಂದವರು ಮಾಡಲಿಲ್ಲ ಅಂತ ಹೇಳುವಂಥ ವಿಚಾರಕ್ಕೆ ಹೆಚ್ಚಾಗಿ ಈ ರೀತಿಯ ಚಿಂತನೆ, ಸಾವಿರ ಕೋಟಿ ರೂಪಾಯಿಗಳನ್ನು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಪ್ರಥಮ ಬಾರಿಗೆ ಶಾಸಕರಾದವರು ಮಾಡ್ತಾರೆ ಅಂತ ಹೇಳಿದರೆ ಅವರ ತಾಕತ್ತಿಗೆ ನಾವು ಮೆಚ್ಚಬೇಕಾಗಿದೆ, ಅವರ ಅಭಿವೃದ್ಧಿ ಚಿಂತನೆಗೆ ಅಭಿನಂದಿಸಬೇಕಾಗಿದೆ. ಅದನ್ನು ನಾನು ಹೇಳುವಾಗ ಇವತ್ತು ಬಹಳ ಮುಖ್ಯವಾಗಿ ಮಾಲಿಂಗೇಶ್ವರ ದೇವಸ್ಥಾನದ ಕೆಲಸ, ನಾವು ಸಹ ಪ್ರಥಮ ಬಾರಿಗೆ ಹೋಗುವಾಗ ಇದೆಲ್ಲವೂ ಸಾಧ್ಯನಾ ಅಂತೇಳಿ ನಮ್ಮ ಮನಸ್ಸಿನಲ್ಲಿತ್ತು. ನಾವೆಲ್ಲ ಆಲೋಚನೆ ಮಾಡಿದ್ದೆವು. ಇದೆಷ್ಟೋ ವರ್ಷದಿಂದ ಕೂತವರು ಇವತ್ತು ದೇವಸ್ಥಾನದ ಅಡಿಯಲ್ಲಿದ್ದು ದೇವಸ್ಥಾನಕ್ಕೆ ಅನ್ಯಾಯ ಮಾಡ್ತಾ ಮೋಸ ಮಾಡ್ತಾ ಇರುವವ್ರನ್ನು ಏನು ಮಾಡ್ಬೋದು, ಒಂದು ವೇಳೆ ಸಾರ್ವಜನಿಕವಾಗಿ ಏನೋ ತಪ್ಪ ಅಭಿಪ್ರಾಯ ಬರ್ಬೋದು ಅಂತೇಳಿ ನಾವು ಆಲೋಚನೆ ಮಾಡಿದ್ರು. ಆದರೆ ಮಾಲಿಂಗೇಶ್ವರ ದೇವರು ಶಾಸಕರಿಗೆ ಮತ್ತು ಆ ವ್ಯವಸ್ಥಾಪನಾ ಸಮಿತಿಯವರಿಗೆ ಒಂದು ಶಕ್ತಿಯನ್ನು ಕೊಟ್ಟು ಒಳ್ಳೆ ಕೆಲಸವನ್ನು ಮಾಡಿ ಅಭಿವೃದ್ಧಿ ಮಾಡಿ ನನ್ನ ಜಾಗ ನನಗೇ ಬಿಟ್ಟು ಕೊಡಲಿ ಅಂತ ಹೇಳುವ ನಿಟ್ಟಿನಲ್ಲಿ ಇಂಥ ಒಂದು ದೃಢವಾದ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಆಯಿತು. ಇವತ್ತು ಮನೆಗಳು ಹೋಯಿತು, ಮನೆಗಳು ಹೋದ್ದು ಅವರೇ ತೆಗಿತಾರೆ, ಓಡ್ತಾರೆ, ಬೀಡ್ತಾರೆ, ದಮ್ಮಯ್ಯ ಹಾಕ್ತಾರೆ, ದೇವರಿಂದ ಪ್ರಸಾದ ತಗೊಳ್ತಾರೆ, ಎಲ್ಲ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇರುವಂಥದ್ದು, ಇವರಿಗೆ ನಾಚಿಕೆ ಆಗಬೇಕು. ಎಷ್ಟು ವರ್ಷದಿಂದ ಆ ದೇವರ ಜಾಗದಲ್ಲಿ ಕೂತು ಮೋಸ ಮಾಡ್ತಾ ಇದ್ದಾರೆ, ಮತ್ತೆ ದೇವರ ಹೆಸರಿನಲ್ಲಿ ಮತ್ತೆ ಜನರನ್ನು ಮೋಸ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ರಾಜೇಶ್ ಬಣ್ಣೂರವರು ಅದೆಷ್ಟೋ ವರ್ಷದಿಂದ ಅವರ ಮನೆ ಅಲ್ಲ, ಅವರು ಯಾರ್ದೋ ಮನೆಯಲ್ಲಿ ಬಂದು ವಾಸವಾಗಿದ್ದರು. ಇವತ್ತು ಅವರನ್ನು ಎಬ್ಬಿಸಿದರು ಅಥವಾ ಯಾರು ಎಬ್ಬಿಸಿದ್ದಲ್ಲ, ಒಂದು ಕಡೆ ಅವರ ನಮಗೆ ಅದು ಸತ್ಯ ಗೊತ್ತಿಲ್ಲ, ಅವರೇ ಆ ಮನೆಯನ್ನು ಒಡೆದು ಆ ಕಾಂಗ್ರೆಸ್ಸಿನವರು ಅಥವಾ ವ್ಯವಸ್ಥಾಪನಾ ಸಮಿತಿ ಶಾಸಕರ ಮೇಲೆ ಅಪವಾದವನ್ನು ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ರು. ಯಾವುದಕ್ಕೂ ಮಾಲಿಂಗೇಶ್ವರ ದೇವರು ಇಲ್ಲಿ ಬಿಡೋದಿಲ್ಲ. ಮಾಲಿಂಗೇಶ್ವರ ದೇವರ ಹೆಸರಿನಲ್ಲಿ ನಡೆಯುವಂಥ ಕೆಲಸಕ್ಕೆ ಆ ದೇವರ ಶಕ್ತಿಯಲ್ಲಿ ಸಂಪೂರ್ಣವಾಗಿರುವಾಗ ನಿಮ್ಮ ಯಾವ ಕಸರತ್ತುಗಳು ಇಲ್ಲಿ ನಡೆಯೋದಿಲ್ಲ, ಯಾವ ಆಟಗಳು ನಡೆಯೋದಿಲ್ಲ. ಆ ದೇವರ ಮೇಲೆ ನಂಬಿಕೆ ಇರುವ ಆಧಾರದಲ್ಲಿ ಆ ದೇವರ ಕೆಲಸಗಳು ಯಾವ ಯಾವ ಕಾಲಕ್ಕೆ ಯಾರಿಂದ ಆಗಬೇಕಾಗಿದೆ ಅದು ಆಗ್ತಾನೇ ಇದೆ, ಅದನ್ನು ನಿಲ್ಲಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದನ್ನು ನಾವು ಇವತ್ತು ಒಪ್ಪಿಕೊಳ್ಳುವಂಥ ಸತ್ಯ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇವತ್ತು ರಾಜೇಶ್ ಬಣ್ಣೂರವರ ಮನೆ ಹೋಯಿತು, ಒಂದು ಕಡೆ ಅವರೇ ಮನೆಯನ್ನು ತೆಗೆದಿದ್ದಾರೆ ಅಂತ ಹೇಳುವ ವಿಚಾರಗಳಿದೆ. ಅವರ ಮೇಲೆ ದೂರುಗಳು ದೇವಸ್ಥಾನದ ವತಿಯಿಂದ ದೂರು ಸಲ್ಲಿಕೆ ಆಗಿದೆ, ಅದು FIR ಆಗಿದೆ. ಇವತ್ತು ಅವರೇ ತೆಗೆದು ಇವತ್ತು ಕಾಂಗ್ರೆಸ್ಸಿನ ಮೇಲೆ ಅಥವಾ ನಮ್ಮ ಶಾಸಕರ ಮೇಲೆ ಅಥವಾ ವ್ಯವಸ್ಥಾಪನಾ ಸಮಿತಿಯ ಮೇಲೆ ಇಂಥ ರಾಜಕಾರಣ ನೀವು ತುಂಬ ಮಾಡಿದಿರ, ನಮಗೆಲ್ಲ ಗೊತ್ತಿದೆ. ಬಹಳಷ್ಟು ವರ್ಷದಿಂದ ಇದೇ ರಾಜಕಾರಣದಿಂದ, ಹಿಂಬದಿಯ ರಾಜಕಾರಣದಿಂದ ನೀವು ಮುಂದೆ ಬಂದವರು, ನೇರವಾಗಿ ನೀವು ಬರಲಿಲ್ಲ. ಒಂದು ಹಿಂದೂ ಸಮಾಜದ ಮೇಲೆ ತಪ್ಪು ತಿಳುವಳಿಕೆಯ ಮೇಲೆ ಹಿಂದೂ ಸಮಾಜವನ್ನು ಕೇವಲ ನಿಮ್ಮ ಹಿಡಿತದಲ್ಲಿದೆ ಅಂತ ಹೇಳುವ ಮೋಸದಿಂದ ರಾಜಕಾರಣ ಮಾಡಿದವರು ಅಂತ ಹೇಳುವಂಥದ್ದು ನಮಗೆಲ್ಲವೂ ಗೊತ್ತಿದೆ. ನಾನು ಇವತ್ತು ಕಿಶೋರ್ ಬೊಟ್ಯಾಡಿಯವರು ಓಡೋಡಿ ಬಂದುಬಿಟ್ರು, ಎಲ್ಲಿದ್ರು ಅಂತ ಗೊತ್ತಿಲ್ಲ. ರಾಜೇಶ್ ಬಣ್ಣೂರವರ ಮನೆ ಹೋಯ್ತು ಅಂತ ಹೇಳುವಾಗ ಎಲ್ಲೋ ಇದ್ದವರು ಓಡಿಕೊಂಡು ಬಂದುಬಿಟ್ರು. ನಳಿನ್ ಕುಮಾರ್ ಕಟೀಲ್ರವರು ಬಂದುಬಿಟ್ರು. ಇವರಿಗೆಲ್ಲ ಬೇರೆ ಏನು ಕೆಲಸ ಇಲ್ವಾ? ಇವ್ರಿಗೆ ಗೊತ್ತಿಲ್ವಾ? ದೇವಸ್ಥಾನದ ಜಾಗ ನುಂಗಿದ್ದಾರೆ, ಅವರನ್ನೊಂದು ಡಿಪೆಂಡ್ ಮಾಡಲಿಕ್ಕೆ ಇವರೇ ಯಾಕೆ ಬರ್ತಾರೆ? ಇವರಿಗೇನು ಬೇರೆ ಕೆಲಸ ಇಲ್ವಾ? ಬಂದಮೇಲೆ ಏನು ಸ್ಲೋಗನ್, ಏನು ಮಾತು, ಕಾಂಗ್ರೆಸ್ ಗೂಂಡಾಗಿರಿ ಅಂತೇಳಿ. ಗೂಂಡಾಗಿರಿ ನೀವು ಮಾಡಿದ್ದು ಸ್ವಾಮಿ, ನಾವಲ್ಲ. ನೀವು ಇಡೀ ಜಿಲ್ಲೆಯಲ್ಲಿ ಇದೆಷ್ಟೋ ವರ್ಷ ಗೂಂಡಾಗಿರಿಯ ಮೂಲಕ ರಾಜಕಾರಣ ಮಾಡ್ತಾ ಇರುವವರು ನೀವು. ನಾವು ಇವತ್ತು ದೇವಸ್ಥಾನದ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟು ಕೊಡುವಾಗ ಅದು ಗೂಂಡಾಗಿರಿಯ ನಿಮ್ಮಲ್ಲಿ ನಾನು ಕೇಳುವಂಥದ್ದು. ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಶಾಸಕರು. ಕಿಶೋರ್ ಕುಮಾರ್ ಬೊಟ್ಟಾಡಿ ಮೂಲ ರೀತಿಯಲ್ಲಿ ಯಾರ್ಯಾರ ಬ್ಯಾಗ್ ಚೀಲ ಹಿಡಿದು ವಿಧಾನ ಪರಿಷತ್ ಸದಸ್ಯರಾದಾಗೆಲ್ಲ ಶಾಸಕರು ಪುತ್ತೂರಿನಿಂದ ಜನಪ್ರತಿನಿಧಿಯಾಗಿ ಜನರ ಮತದ ಮೂಲಕ ಇಲ್ಲಿ ಚುನಾಯಿತರಾದವರು. ಈ ರೀತಿ ಒಂದು ವಿಧಾನ
ಪರಿಷತ್ ಸದಸ್ಯರು ಓಡೋಡಿ ಬಂದು ಬಿಡ್ತಾರೆ. ಅವ್ರಿಗೆ ಗೊತ್ತಿದೆ ರಾಜೇಶ್ ಬಣ್ಣೂರ್ ಅವರು ಜಾಗವನ್ನು ನುಂಗಿದ್ದಾರೆ, ಜಾಗದಲ್ಲಿ ಅದೆಷ್ಟೋ ವರ್ಷದಿಂದ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ. ಅವರ ಪರವಾಗಿ ಇವರು ಎಲ್ಲಿಂದ ಯಾಕೆ ಓಡಿ ಬರಬೇಕು? ದೂರದಿಂದಲೇ ಹೌದಾ ದೇವಸ್ಥಾನ ಜಾಗನ, ಅದು ನಮ್ಮ ಹಿಂದೂ ಸಮಾಜದ ಪವಿತ್ರವಾದ ಕಾರ್ಣಿಕೆಯ ಮಾಲಿಂಗೇಶ್ವರ ದೇವಸ್ಥಾನದ ಜಾಗದ ವಿಚಾರ, ಅದು ರಾಜೇಶ್ ಬಣ್ಣೂರಲ್ಲ, ಯಾವನಾದ್ರೂ ನಾನು ಬರೋದಿಲ್ಲ ಅಂತ ಹೇಳುವ ಒಳ್ಳೆಯ ಮಾತನ್ನು ಅವ್ರು ಹೇಳಬೇಕಾಗಿತ್ತು. ಓಡಿ ಬಂದ್ಬಿಟ್ರು. ಬಂದು ಏನು ಸ್ಟೇಟ್ಮೆಂಟು, ಏನು ಅವರ ಸ್ಲೋಗನ್, ಏನು ವಿಚಾರಗಳು, ಅವರೇ ದೊಡ್ಡ ರಾಜಕಾರಣಿ. ನೀವು ಮಾಡಿದ ರಾಜಕಾರಣ ಎಲ್ಲವೂ ನಮಗೆ ಗೊತ್ತಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ವಾಹನವನ್ನು ಒಡಿ ಮಾಡಿದ್ದೀರಾ, ಎಷ್ಟು ಕೊಲೆಯನ್ನು ಮಾಡಿಸಿದ್ದೀರಾ, ಏನೇನು ಈ ಜಿಲ್ಲೆಯಲ್ಲಿ ಮಾಡಿಸಿದ್ದೀರಾ, ಎಲ್ಲವೂ ನಮಗೆ ಗೊತ್ತಿದೆ. ಅದು ಬಂದು ಪುತ್ತೂರಿಗೆ ನಿಮ್ಮ ಕೊಡುಗೆ ಏನು? ನೀವು ಇಲ್ಲಿ ಬಂದು ಓಡಿ ಬಂದು ಮಾತಾಡ್ತೀರಲ್ಲ, ನಮ್ಮ ಶಾಸಕರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಮ ನೈತಿಕತೆ ನಿಮ್ಮಲ್ಲಿ ಉಂಟಾ? ನೀವು ಹಿಂದೂ ವಿಚಾರವಾಗಿ, ಹಿಂದೂ ಧಾರ್ಮಿಕ ವಿಚಾರವಾಗಿ ಮಾತಾಡಲಿಕ್ಕೆ, ಹಿಂದುತ್ವದ ಬಗ್ಗೆ ಮಾತಾಡುವಲ್ಲಿ, ಮಾಲಿಂಗೇಶ್ವರ ದೇವಸ್ಥಾನದ ಜಾಗೆಯ ವಿಚಾರದಲ್ಲಿ ನಿಮಗೆ ಮಾತಾಡಲಿಕ್ಕೆ ನೈತಿಕತೆ ಉಂಟಾ ಅಂತ ಹೇಳುವ ಪ್ರಶ್ನೆ. ನಿಮ್ಮ ಹಿಂದೆ ಮುಂದೆ ಸ್ವಲ್ಪ ನೋಡಿಕೊಳ್ಳಿ, ನಿಮ್ಮ ಚರಿತ್ರೆಯನ್ನು ನೋಡಿಕೊಳ್ಳಿ. ಅದನ್ನು ನೋಡಿ ನೀವು ಪುತ್ತೂರಿನ ಬಗ್ಗೆ, ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಜಾಗದ ಬಗ್ಗೆ, ಸನ್ಮಾನ್ಯ ಶಾಸಕರ ಬಗ್ಗೆ, ಆ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಮಾತಾಡಿ. ನೀವು ಅದನ್ನೇನು ಗೊತ್ತಿಲ್ಲದೆ ಬಹಳ ದೊಡ್ಡ ವಿಚಾರವಾಗಿ ಬೊಟ್ಟಾಡಿಯವರು ಮಾತಾಡಿದರು ಅಂತ ಹೇಳುವಾಗ ಅದರ ಜೊತೆಗೆ ಕೆಲವರು ಸೇರಿಕೊಂಡು ಮಾತಾಡಿದ್ದಾರೆ. ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ರವರು, ನೀವು ಪುತ್ತೂರಿಗೆ ಎಲ್ಲ ವಿಚಾರ ಗೊತ್ತಿದ್ದವರು, ದೇವಸ್ಥಾನದ ಬಗ್ಗೆ ಬಹಳ ಮಾತಾಡುವವರು, ಬಹಳ ಬ್ರಹ್ಮಕಲಶೋತ್ಸವವನ್ನು ಮಾಡಿದವರು. ದೇವರ ಬಗ್ಗೆ ನಿಮಗೆ ಇವತ್ತು ಮಾಲಿಂಗೇಶ್ವರಿನ ದೊಡ್ಡವರು ಇವತ್ತು ರಾಜೇಶ್ ಬಣ್ಣೂರ ಆದರ ನಿಮ್ಮ ಈ ಕುತಂತ್ರ ರಾಜಕಾರಣ. ನಿಮಗೆ ಇವತ್ತು ಮಾಲಿಂಗೇಶ್ವರ ವಿಚಾರ ಬೇಕಾಗಿಲ್ಲ, ಹಿಂದೂ ಸಮಾಜ ಬೇಕಾಗಿಲ್ಲ, ನಿಮಗೆ ಬೇಕಾದ್ದು ಸಾಮಾನ್ಯ ರಾಜೇಶ್ ಬಣ್ಣೂರು ಬೇಕಾದ್ದು. ರಾಜೇಶ್ ಬಣ್ಣೂರ್ ಅವರು ಬಿಟ್ಟು ಕೊಡಬೇಕಾಗಿದ್ರೆ 30 ಲಕ್ಷ ಕೇಳಿದ್ರು. ಎಷ್ಟು? 30 ಲಕ್ಷ ಕೇಳ್ತಾರೆ. ಯಾರ ದುಡ್ಡನ್ನಪ್ಪ ನೀವು ಕೇಳ್ತಾ ಇದ್ದೀರಾ? ನೀವೇ ಎಷ್ಟೋ ವರ್ಷದಿಂದ ಅಲ್ಲಿ ಲಾಭ ಪಡ್ಕೊಂಡು ಆ ದೇವಸ್ಥಾನಕ್ಕೆ ನೀವೇ 30 ಲಕ್ಷವನ್ನು ಕೊಡಬೇಕಾಗಿದ್ದವರು. ಆ ಜಾಗ ಬಿಟ್ಟು 30 ಲಕ್ಷ ನೀವು ಕೊಡಬೇಕಾದವರು, ನೀವು 30 ಲಕ್ಷವನ್ನು ಕೇಳ್ತೀರಿ ಅಂತ ಹೇಳುವಾಗ ನಿಮಗೆ ನಾಚಿಕೆ ಉಂಟಾ? ಅದನ್ನು ಸಮರ್ಥನೆ ಮಾಡಲಿಕ್ಕೆ ಈ ಸಂಸದ ನಳಿನ್ ಕುಮಾರ್, ಈ ಬೊಟ್ಟಿಯಾಡಿ, ಯಾವ ಸ್ವಲ್ಪ ಇಲ್ಲಿಯ ಕೆಲವು ಚೇಳಗಳು ಎಲ್ಲ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಯಾರ್ಯಾರು ಮೊನ್ನೆ ನಮ್ಮ ಶಾಸಕರ ಬಗ್ಗೆ, ನಮ್ಮ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ ಎಲ್ಲವೂ ನಮ್ಮಲ್ಲಿ ದಾಖಲೆ ಇದೆ. ಅದೆಲ್ಲವನ್ನು ನಾವು ಇವತ್ತು ದೂರು ಸಲ್ಲಿಸಿದ್ದೇವೆ. ಅವರ ಮೇಲೆ ಪ್ರಕರಣ ದಾಖಲಾಗಬೇಕು. ಅವರು ಇನ್ನು ಮುಂದಕ್ಕೆ ಈ ರೀತಿ ಮಾತಾಡಬಾರ್ದು. ಅಭಿವೃದ್ಧಿಯ ಕೆಲಸ ಮಾಡುವವರು ಇಲ್ಲಿ ಜನ ಮೆಚ್ಚುತ್ತಾ ಇದ್ದಾರೆ. ಇವತ್ತು ಹಿಂದೂಗಳು ನಿಮ್ಮ ಜೊತೆಗಿಲ್ಲ, ಮಾಲಿಂಗೇಶ್ವರ ದೇವರ ಭಕ್ತರು ನಿಮ್ಮ ಜೊತೆಗಿಲ್ಲ, ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ, ಎಲ್ಲರೂ ನಿಮ್ಮನ್ನು ಬಿಡ್ತಾ ಇದ್ದಾರೆ. ನಾವು ಸಾರ್ವಜನಿಕವಾಗಿ ನಾವು ಮಾತಾಡ್ತೇವೆ, ಕಾಂಗ್ರೆಸ್ಸಿಗರಲ್ಲ, ಸಾಮಾನ್ಯ ಜನರಲ್ಲಿ ಇವತ್ತು ಮಾತಾಡುವಾಗ ಈ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲರೂ ಮಾತಾಡೋದು ಒಂದೇ, ಇದು ದೇವರ ಕೆಲಸ. ಆ ಅಶೋಕ್ ಕುಮಾರ್ ಈಗ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ, ಒಳ್ಳೇದು ಮಾಡ್ತಾ ಇದ್ದಾರೆ, ಇದನ್ನು ಮಾಡಲಿ, ಪುತ್ತೂರಿಗೆ ಮೆರುಗು ತರುವಂತ ಕೆಲಸ ಆಗ್ತಾ ಇದೆ ಅಂತ ಹೇಳುವ ಶ್ಲಾಘನೀಯದ ಮಾತು ಇಡೀ ಸಮಾಜದಲ್ಲಿದೆ. ಇವತ್ತು ಬಿಜೆಪಿಗೆ ಬೋಣಿ ಆಗುವ ಪರಿಸ್ಥಿತಿ ಇಲ್ಲ. ಆ ಬೋಣಿ ಆಗದಕ್ಕೆ ಗೋಣಿಯನ್ನು ಹುಡುಕ್ತಾ ಇದ್ದಾರೆ. ಆ ಗೋಣಿಯ ಮೂಲಕ ರಾಜಕಾರಣ ಮಾಡಲಿಕ್ಕೆ ನೀವು ಹೊರಟಿದ್ದೀರಾ. ಆದ್ರೆ ನಾನು ಹೇಳ್ತಾ ಇರುವಂತದ್ದು, ನಿಮ್ಮ ರಾಜಕೀಯ ಅಂತ್ಯ ಆಗ್ತಾ ಇದೆ. ನೀವು ಈ ತನಕ ಹಿಂದೂ ಸಮಾಜವನ್ನು ಒಡೆಯುವುದರ ಮೂಲಕ, ಅದು ನಿಮ್ಮದೇ ಆಸ್ತಿ ಎನ್ನುವುದರ ಮೂಲಕ ಮಾತಾಡಿದವರು ಇವತ್ತು ಮಾಲಿಂಗೇಶ್ವರ ದೇವರ ವಿಚಾರದಲ್ಲಿ ಏನು ಮಾತಾಡ್ತೀರಾ? ನೀವು ಆ ಜಾಗದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಹಣೆ ಬರವನ್ನೆಲ್ಲ ಹೇಳಿ ಬಿಟ್ಟಿದ್ದೀರಾ. ನೀವು ಒಳ್ಳೆಯವರಾದ್ರೆ ಹೇಳಬೇಕಾಗಿತ್ತು, ರಾಜೇಶ್ ಬಣ್ಣವರು ಅದಕ್ಕೆ ನಾವು ಬರ್ಲಿಕ್ಕೆ ಆಗೋದಿಲ್ಲ, ಅದು ದೇವಸ್ಥಾನದ ಜಾಗ, ನೀವು ಯಾವಾಗಲೇ ಬಿಟ್ಟು ಕೊಡಬೇಕಾಗಿತ್ತು, ನೀವು ಒಳ್ಳೆತನವನ್ನು ತೋರಿಸಬೇಕಾಗಿತ್ತು ಅಂತ ಹೇಳುವ ಮಾತನ್ನು ಹೇಳುವ ಯೋಗ್ಯತೆ ಈ ನಾಯಕರಿಗೆ ಇತ್ತ ಅಂತ ಹೇಳುವಂತ ಪ್ರಶ್ನೆ. ಅದು ಬಿಟ್ಟು ಇಲ್ಲಿ ಬಂದು ಸ್ಟೇಷನ್ ಅಲ್ಲಿ ಮುತ್ತಿಗೆ ಹಾಕೋದು, ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕೇಳೋದು, ನಿಮ್ಮ ಹಣೆ ಬರವನ್ನೆಲ್ಲ ತೋರಿಸಿ ಬಿಟ್ಟಿದ್ದೀರಾ. ಈ ಕ್ಷೇತ್ರದ ಜನ ನಿಮ್ಮನ್ನು ಕ್ಷಮಿಸುವುದಿಲ್ಲ, ಹಿಂದೂ ಸಮಾಜ ನಿಮ್ಮನ್ನು ಕ್ಷಮಿಸುವುದಿಲ್ಲ, ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ ಅಂತ ಹೇಳುವಂಥದ್ದನ್ನು ಇಲ್ಲಿ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಸಾಬೀತುಪಡಿಸುವ ಕೆಲಸ ಪುತ್ತೂರಿನ ಮೂಲಕ ಆಗ್ತಾ ಇದೆ. ಅದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಈ ನಾಟಕವನ್ನು ಜನ ಒಪ್ಪೋದಿಲ್ಲ. ನಿಮಗೆ ದೇವಸ್ಥಾನದಿಂದ ಬರುವ ಆದಾಯದ ಮೂಲಕ ಅದೆಷ್ಟೋ ಶಾಲೆಗಳನ್ನು ನಡೆಸಲಿಕ್ಕೆ ಅನುಕೂಲ ಆಗಬೇಕಾದ ರೀತಿಯಲ್ಲಿ ಮಾಡ್ತಾ ಇದ್ದೀರಾ. ಅದೆಲ್ಲವೂ ನಿಮಗೆ ಬೇಕಾಗಿತ್ತು. ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದ ಜಾಗವನ್ನು ಇವತ್ತು ಆ ಭಕ್ತರ ಮೂಲಕ ಆ ದೇವಸ್ಥಾನಕ್ಕೆ ಸಲ್ಲಬೇಕಾದ ನ್ಯಾಯವನ್ನು ಒದಗಿಸುವಾಗ ಅದರ ಬಗ್ಗೆ ನಿಮಗೆ ದೇವರ ಪರಿಚಯವೂ ಸಿಗೋದಿಲ್ಲ, ಮಾಲಿಂಗೇಶ್ವರನು ನಿಮಗೆ ಪರಿಚಯ ಸಿಗಲಿಲ್ಲ, ಆ ದೇವರಿಗೆ ಅನ್ಯಾಯ ಆಗ್ತದೆ ಅಂತೇಳಿಯೂ ನಿಮಗೆ ಗೊತ್ತಾಗ್ಲಿಲ್ಲ. ಇಂಥ ಒಂದು ನಾಯಕತ್ವ ನಿಮಗೆ ಕೊನೆ ಆಗ್ಲಿಕ್ಕೆ ಇದೊಂದು ಮಾಲಿಂಗೇಶ್ವರ ದೇವರು ಇವತ್ತು ಎದ್ದಿದ್ದಾರೆ.
ಇವತ್ತು ನೀವು ಯಾರ ವಿರುದ್ಧ ಮಾತಾಡಿದ್ದೀರಾ? ಅಶೋಕ್ ಕುಮಾರ್ ಅವರ ವಿರುದ್ಧ ಅಲ್ಲ, ಇವತ್ತು ಯಾವುದೇ ನಮ್ಮ ಕಾರ್ಯಕರ್ತರ ವಿರುದ್ಧ ಅಲ್ಲ, ನೀವು ಮಹಾಲಿಂಗೇಶ್ವರ ದೇವರ ವಿರುದ್ಧ ಮಾತಾಡ್ತಾ ಇದ್ದೀರಾ. ಆ ಆಸ್ತಿಯ ವಿಚಾರದಲ್ಲಿ ನೀವು ಮಾತಾಡಬೇಕು ಅಂದಿದ್ರೆ ಸ್ವಲ್ಪ ತಿಳ್ಕೊಳ್ಳಿ. ನಿಮ್ಮ ಸಮರ್ಥನೆ ಏನು? ರಾಜೇಶ್ ಬಣ್ಣೂರ್ ಅವರು ಇನ್ನಷ್ಟು ವರ್ಷ ನುಂಗಿಕೊಂಡಿರ್ಬೇಕಾಗಿತ್ತ, ಅಥವಾ ಇನ್ನಷ್ಟು ಆ ಉಳಿದವರೆಲ್ಲ ಅದರಲ್ಲಿ ಹೀಗೆ ಮುಂದುವರಿಬೇಕಿತ್ತ? ಆ ದೇವಸ್ಥಾನದ ಅಭಿವೃದ್ಧಿ ಆಗಬೇಕಾಗಿರ್ಲಿಲ್ವಾ? ಅಥವಾ ಆ ಕೆರೆಯ ಅಭಿವೃದ್ಧಿ ಆಗಬೇಕಾಗಿರ್ಲಿಲ್ವಾ? ಅಥವಾ ಕೋಟ್ಯಾಂತರ ರೂಪಾಯಿಗಳ ಅಭಿವೃದ್ಧಿಗಾಗಿ ಬರಬೇಕಾಗಿರ್ಲಿಲ್ವಾ? ಇದರ ಬಗ್ಗೆ ನಿಮ್ಮ ಮಾತೇನು? ನಿಮ್ಮ ಹತ್ರ ಉತ್ತರ ಉಂಟಾ? ಓಡೋಡಿ ಬಂದುಬಿಟ್ರು. ಓ ಏನು ಮುಸ್ಕರ! ನಿಮಗೆ ನಾಚಿಕೆ ಆಗಬೇಕು. ನಿಮ್ಮ ಹಣೆ ಬರವನ್ನು ಹೇಳಲಿಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ನೀವು ಇಂಥ ಒಂದು ಸಣ್ಣ, ನಾವು ಯಾಕಂದ್ರೆ ಬಹಳ ವರ್ಷದಿಂದ ನೋಡಿದ್ದೇವೆ, ನಮಗೆ ಯಾರಿಗೂ ದೇವಸ್ಥಾನ ದೇವರೊಂದು ನಮಗೆ ಸಂಬಂಧಪಟ್ಟದ್ದಲ್ಲ ಅಂತ ಹೇಳುವ ರೀತಿಯಲ್ಲಿ ಮಾತಾಡಿದವರು ಇವತ್ತು ಮಹಾಲಿಂಗೇಶ್ವರ ದೇವರ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಾ. ನಿಮಗೆ ದೇವರು ಸಲ್ತಾರ? ನಿಮ್ಮನ್ನು ಒಪ್ಪಾರ? ಇಲ್ಲಿ ಮಹಾಲಿಂಗೇಶ್ವರ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿರುವಂತ ಯಾವ ದೇವರು ನಿಮ್ಮ ಪರವಾಗಿ ನಿಲ್ಲೋದಿಲ್ಲ, ಯಾವ ಹಿಂದೂ ಸಮಾಜ ನಿಮ್ಮ ಒಟ್ಟಿಗೆ ಇರೋದಿಲ್ಲ. ನೀವು ನಿಮ್ಮ ರಾಜಕಾರಣಕ್ಕೋಸ್ಕರ, ಇಲ್ಲಿ ಯಾವುದು ಹಿಂದೂ ಸಮಾಜಕ್ಕೋಸ್ಕರ ಅಲ್ಲ, ನೀವು ನಿಮ್ಮ ರಾಜಕಾರಣಕ್ಕೋಸ್ಕರ, ನೀವೇನೋ ಒಂದು ಪಂಚಾಯತ್ ಮೆಂಬರ್ ಆಗ್ಲಿಕ್ಕೋ, ನೀವೇನೋ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಆಗ್ಲಿಕ್ಕೋ, ಅಥವಾ ಒಂದು MLA ಅಥವಾ MP ಆಗ್ಲಿಕ್ಕೋಸ್ಕರ ಈ ರಾಜಕಾರಣವನ್ನು ಮಾಡ್ತಿದ್ದೀರ ಹೊರತು ನೀವು ಈ ಸಮಾಜದ ಮೇಲೆ ಪ್ರೀತಿ ಇಟ್ಟು ಇದನ್ನು ಮಾಡ್ತಾ ಇಲ್ಲ. ಇದನ್ನು ನೀವು ಒಪ್ಪಿಕೊಳ್ಳುವಂತ ಸತ್ಯ ಇದಾಗಿದೆ. ಹಾಗಾಗಿ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಿಮ್ಮ ನಾಟಕವನ್ನು ನಿಲ್ಲಿಸಿ. ನಿಮ್ಮ ನಾಟಕವನ್ನು ಮಹಾಲಿಂಗೇಶ್ವರ ದೇವರು ನಿಲ್ಲಿಸ್ತಾ ಇದ್ದಾರೆ, ಒಂದೊಂದಾಗಿ ನಿಲ್ಲಿಸ್ತಾ ಇದ್ದಾರೆ. ನಿಮಗೆ ಗತಿಗೋತ್ರ ಇಲ್ಲದ ಹಾಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವ ಸಮಾಜ ಇವತ್ತು ನಿಮ್ಮ ಜೊತೆಗಿಲ್ಲ. ಹಿಂದೂ ಸಮಾಜವನ್ನು ಯಾವಾಗಲೂ ನೀವು ಮಾತಾಡಬೇಡಿ, ನಿಮ್ಮ ಜೊತೆಗಿಲ್ಲ. ನಾವು ಸಾರ್ವಜನಿಕವಾಗಿ ಮಾತಾಡುವಾಗ ಎಲ್ಲ ಕಡೆ ಹೇಳುವಂಥದ್ದು, ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆ ಜಾಗವನ್ನು ರಾಜೇಶ್ ಬಣ್ಣೂರು ಇರಲಿ, ಅದಿಲ್ಲಿ ಯಾರಿದ್ರು ಅವರೆಲ್ಲ ಯಾವಾಗಲೇ ಬಿಟ್ಟು ಕೊಡಬೇಕಾಗಿತ್ತು. ಅದು ಬಿಟ್ಟು ಅಷ್ಟು ಕೊಡಿ ಇಷ್ಟು ಕೊಡಿ ಎಲ್ಲ ಬಾರ್ಗೈನ್. ಯಾರದ್ದು ಕೊಡುದು? ನಿಮಗೆ ಯಾರು ಕೊಡಬೇಕಾದ್ದು? ಮಹಾಲಿಂಗೇಶ್ವರ ದೇವರ ಪ್ರಸಾದ ಅಲ್ಲ, ನಿಮಗೆ ಅದು ವಿಷವಾಗಿ ಪರಿಣಾಮ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಇಷ್ಟು ವರ್ಷ ಮೋಸ ಮಾಡಿದ್ದನ್ನು ಇವತ್ತು ದೇವರು ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ. ಅದೇ ರಾಜೇಶ್ ಬಣ್ಣೂರವರು ನಾಯಿ ಮರಿ ಸತ್ತೋಯ್ತಂತೆ, ಇಲ್ಲಿ ಮನುಷ್ಯ ಸಾಯ್ತಾ ಇದ್ದಾರೆ. ಮನುಷ್ಯನ ಅದೆಷ್ಟೋ ಮಂದಿಯನ್ನು ಕೊಂದಿದ್ದೀರಾ ನೀವು. ನಿಮ್ಮ ನಾಯಿ ಮರಿಯ ವಿಚಾರ ಇಲ್ಲಿ ಯಾಕೆ? ಯಾವ ನಾಯಿ ಮರಿಯೂ ಅಲ್ಲಿ ಇರಲಿಲ್ಲ. ಅದು ಸುಮ್ಮನೆ ನಿಮ್ಮ ಒಂದು ನಾಟಕ. ಯಾವುದೇ ದರೋಡೆ ಪ್ರಕರಣವನ್ನು ಮಾಡಿದ್ದೀರಾ? ನಿಮ್ಮ ಚಿನ್ನ ನೀವೇ ಅಲ್ಲ ಅದರ ಒಳಗೆ ಹಾಕಿಕೊಂಡಿದ್ದಂಥ ಚಿನ್ನ ಅದೆಲ್ಲವೂ ಸಿಕ್ಕಿದೆ ಅಲ್ವಾ ನಿಮಗೆ? ಪೊಲೀಸರು ನಿಮಗೆ ತೆಗೆದು ಕೊಟ್ಟಿದ್ದೀರಲ್ವಾ? ಹಾಗಾಗಿ ಇಂಥ ಸುಳ್ಳುಗಳಿಗೆಲ್ಲ ಇಲ್ಲಿ ನಾವು ಏನು ಮಾಡ್ತಾ ಇಲ್ಲ, ಎಲ್ಲವನ್ನು ಮಹಾಲಿಂಗೇಶ್ವರ ದೇವರೇ ಮಾಡಿಸ್ತಾ ಇದ್ದಾರೆ. ನಿಮ್ಮ ಅಂತ್ಯಕ್ಕಾಗುವಾಗ ದೇವರು ನಿಮಗೆ ಮುನಿತಾ ಇದ್ದಾರೆ. ಆ ಮುನಿದ ದೇವರ ಮೂಲಕ ನಮ್ಮನ್ನೆಲ್ಲ ಮಾತಾಡಿಸ್ತಾ ಇದ್ದಾರೆ. ಹಿಂದೂ ಸಮಾಜ ನಿಮ್ಮ ಜೊತೆಗಿಲ್ಲ, ಯಾವ ಹಿಂದೂ ಸಮಾಜ ನಿಮ್ಮ ಪರವಾಗಿ ನಿಲ್ಲೋದಿಲ್ಲ, ಇನ್ನು ಮುಂದಕ್ಕೂ ನಿಲ್ಲೋದಿಲ್ಲ. ಅದೊಂದು ಮಾತ್ರ ಸ್ಪಷ್ಟ. ಹಾಗಾಗಿ ನಾನು ಹೇಳುವಂಥದ್ದು ಮತ್ತೆ ಹೇಳ್ತಾ ಇದ್ದೇನೆ, ನಮ್ಮ ಶಾಸಕರ ಬಗ್ಗೆ ಮಾತಾಡುವಾಗ ಜಾಗೃತೆ ಇರಲಿ. ಅವರ ಅಭಿವೃದ್ಧಿಯನ್ನು ನೋಡಿ ಮಾತಾಡಿ, ಅವರ ಪರವಾಗಿ ನಿಲ್ಲಿ, ಅವರ ವಿಚಾರವನ್ನು ಅಭಿನಂದಿಸಿ. ಅದು ಬಿಟ್ಟು ಈ ಸಣ್ಣ ರಾಜೇಶ್ ಬಣ್ಣೂರಂಥ ವ್ಯಕ್ತಿಯ ಪರವಾಗಿ ಎಲ್ಲೆಲ್ಲಿಂದಲೂ ಓಡಿ ಬಂದು ಮಾತಾಡಲಿಕ್ಕೆ ಬರಬೇಡಿ. ಮಹಾಲಿಂಗೇಶ್ವರ ದೇವರ ವಿರುದ್ಧ ನೀವು ಮಾತಾಡಿದರೆ ಅದರ ಎಲ್ಲ ಅನುಭವಗಳು ಮುಂದೆ ದಿನ ಬರ್ತದೆ ನಿಮಗೆ. ಈ ಮಾತು ನೀವು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಇವತ್ತು ನಾವು ಪೊಲೀಸ್ ಇಲಾಖೆಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಯಾರ್ಯಾರು ನಮ್ಮ ಶಾಸಕರ ಬಗ್ಗೆ, ಆ ವ್ಯವಸ್ಥಾಪನಾ ಸಮಿತಿಯ ಬಗ್ಗೆ ಅಭಿವೃದ್ಧಿಯ ವಿರುದ್ಧವಾಗಿ ಮಾತಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕು, ಅವರ ವಿರುದ್ಧ ಕಠಿಣವಾದ ಕ್ರಮವನ್ನು ಕೈಗೊಳ್ಳಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಿಗೆ ಅದಲ್ಲದೆ ನಾವಿದ್ದೇವೆ ಶಾಸಕರ ಪರವಾಗಿ, ಅಭಿವೃದ್ಧಿಯ ವಿಚಾರದಲ್ಲಿ ನಾವು ಅವ್ರ ಜೊತೆಗಿದ್ದೇವೆ. ಪುತ್ತೂರು ಕ್ಷೇತ್ರದ ಇನ್ನಷ್ಟು ದಿನಗಳಲ್ಲಿ ಅವರು ಶಾಸಕರಾಗಿ ಬರಬೇಕು. ಅದೆಷ್ಟೋ ಯೋಜನೆಗಳು ಪುತ್ತೂರಿಗೆ ಬರಬೇಕು. ಈಗಾಗಲೇ ಬಂದಿರುವಂಥದ್ದು ಇವತ್ತು ಪುತ್ತೂರು ಒಂದು ಪ್ರವಾಸಿ ಕೇಂದ್ರವಾಗಿ ಆಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಬಿರುಮಲೆಯ ಬೆಟ್ಟಕ್ಕೆ ಅದೆಷ್ಟೋ ಕೋಟಿ ರೂಪಾಯಿಗಳು ಈಗಾಗಲೇ ಯೋಜನೆಗಳು ಬರ್ತಾ ಇದೆ. ಇವತ್ತು ರಸ್ತೆ ಕಾಮಗಾರಿಗಳು ನೀವು ನೋಡ್ತಾ ಇದ್ದೀರಾ. ಅದಲ್ಲದೆ ದೇವಸ್ಥಾನದ ವಿಚಾರ ಇರ್ಬೋದು, KMF ಇರ್ಬೋದು, 4 ಪಥದ ರಸ್ತೆಗಳಿರ್ಬೋದು, ಪುತ್ತೂರಿಗೆ ಪ್ರಮುಖವಾಗಿ ಮೆಡಿಕಲ್ ಕಾಲೇಜ್ ಬರಬೇಕು ಅಂತ ಹೇಳುವ ಯೋಚನೆಗಳಿರ್ಬೋದು. ಇದೆಲ್ಲವೂ ಸಾಮಾನ್ಯ ವ್ಯಕ್ತಿಯಿಂದ ಸಾಧ್ಯ ಇಲ್ಲ. ಒಬ್ಬ ಅಶೋಕ್ ಕುಮಾರ್ ಅವರಿಂಥ ವ್ಯಕ್ತಿಯಿಂದ ಮಾತ್ರ ಅದು ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಈ ಮಾತನ್ನು ಮತ್ತೆ ಹೇಳಿಕೊಳ್ಳುವುದರ ಮೂಲಕ ಮಹಾಲಿಂಗೇಶ್ವರ ದೇವರ ಪ್ರಕರಣದಲ್ಲಿ, ಆ ದೇವರದ ವಿಚಾರದಲ್ಲಿ ನಾವು ಇವತ್ತು ಬಹಳ ಮುಖ್ಯವಾಗಿ ಅಶೋಕ್ ಕುಮಾರ್ ಅವರು ಮಾಡ್ತಾ ಇರುವಂಥ ಕೆಲಸಕ್ಕೆ ಈಗಾಗಲೇ ಒಮ್ಮೆ ಯಾರಾದರೂ ನೀವು ನೋಡದವರು ಒಮ್ಮೆ ಆ ದೇವಸ್ಥಾನದಲ್ಲಿ ಆಚೆ ಹೋಗಿ ಅದು ಎಷ್ಟು ಸುಂದರವಾಗಿ ಆಗ್ತಾ ಇದೆ.
ಇನ್ನು ಮುಂದೆ ಆ ಒಂದು ಸಂಪೂರ್ಣವಾದ ಕೆಲಸಗಳು ಆಗುವಾಗ ಆ ದೇವಸ್ಥಾನ ಹೇಗೆ ಆಗ್ಬೋದು? ರಾಜ ರಸ್ತೆಯಿಂದ ನೋಡುವಾಗ ಇಂಥ ಒಂದು ತಾಣ ಪುತ್ತೂರಿನಲ್ಲಿ ಉಂಟಾ ಅಂತ ಹೇಳುವ ಪ್ರಶ್ನೆಗಳು ನಮ್ಮಲ್ಲೆಲ್ಲ ಅಂತ ಒಂದು ಪ್ರಶ್ನೆಗಳು ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ವಿಶಾಲವಾದ ಪ್ರದೇಶವನ್ನೆಲ್ಲ ಇಷ್ಟು ವರ್ಷ ನುಂಗಿ ಬಿಟ್ಟಿದ್ದಾರೆ. ಈಗಲಾದರೂ ಸಾಬೀತಲ್ಲಿ ಬಿಟ್ಟು ಕೊಡುವುದು ಬಿಟ್ಟು ಇವತ್ತು ನಮ್ಮ ವಿರುದ್ಧ, ನಮ್ಮ ಶಾಸಕರ ವಿರುದ್ಧ, ವ್ಯವಸ್ಥಾಪನಾ ಸಮಿತಿಯ ವಿರುದ್ಧ ಇವರು ಮಾತಾಡ್ತಿರುವಂಥದ್ದಕ್ಕೆ ಯಾರೂ ಕ್ಷಮಿಸಲಾರರು ಅಂತ ಹೇಳುವ ಮಾತನ್ನು ಹೇಳಿ ಇವರ ಮೇಲೆ ಕ್ರಮ ಆಗಬೇಕು. ಇನ್ನು ಮುಂದಕ್ಕೆ ನೀವು ಮಾತಾಡಿದರೆ, ಇನ್ನು ಮುಂದಕ್ಕೆ ಈ ವಿಚಾರದಲ್ಲಿ ಅಡ್ಡಿಪಡಿಸಿದರೆ ನಿಮ್ಮ ವಿರುದ್ಧ ನಿರಂತರವಾಗಿ ನಮ್ಮ ಹೋರಾಟ ಇದೆ. ನಾವು ನಿಮ್ಮನ್ನು ಬಿಡೋದಿಲ್ಲ, ನಿಮ್ಮನ್ನು ಕ್ಷಮಿಸೋದಿಲ್ಲ, ದೇವರು ಕ್ಷಮಿಸೋದಿಲ್ಲ ಅಂತ ಹೇಳುವ ಮಾತುಗಳನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುತ್ತಾ ಅಶೋಕ್ ಕುಮಾರ್ ಅವರ ಅಭಿವೃದ್ಧಿಯ ಪರವಾಗಿ ಈ ಕ್ಷೇತ್ರದ ಜನ ನಿರಂತರವಾಗಿದ್ದಾರೆ. ಸಾಮಾನ್ಯ ಜನರ ಬಗ್ಗೆ ಸಹ ಬಹಳ ಕನಿಷ್ಠ ಇರುವಂಥ ಜನರ ಬಗ್ಗೆ ಬಹಳ ಕಾಳಜಿ ಇರುವಂಥ ಶಾಸಕರು ಅಂತ ಹೇಳಿದರೆ ಸನ್ಮಾನ್ಯ ಅಶೋಕ್ ಕುಮಾರ್ ಅವರು ಇಡೀ ವಿಧಾನಸಭೆಯಲ್ಲಿ ಅದೆಷ್ಟೋ ಪ್ರಶ್ನೆಗಳನ್ನು ಪ್ರಥಮ ಬಾರಿಗೆ ಕೇಳಿದವರು. ಅದೆಷ್ಟೋ ಇವತ್ತು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ಪುತ್ತೂರಿನಲ್ಲಿ ನಾವು ಯಾರು ಯೋಚನೆ ಮಾಡದಂಥ ಅದೆಷ್ಟೋ ಯೋಜನೆಗಳು ಪುತ್ತೂರಿಗೆ ಬರ್ತಾ ಇದೆ. ಆ ಕ್ರೀಡಾಂಗಣ ನಾವು ಯಾರು ಇವತ್ತು ಮುಂಡೂರು ಗ್ರಾಮ ಕೆಮ್ಮಿಂಜೆಯ ಭಾಗದಲ್ಲಿ ದೊಡ್ಡ ಮಟ್ಟದ 25 ಕೋಟಿ ರೂಪಾಯಿಗಳೊಂದು ಕ್ರೀಡಾಂಗಣ ಆಗ್ತಾ ಇದೆ. ಇದೆಲ್ಲವೂ ನಾವು ಇವತ್ತು ಒಪ್ಪಿಕೊಳ್ಬೇಕಾಗಿದೆ. ಇಂಥ ಅಭಿವೃದ್ಧಿಗಳನ್ನು ಮಾಡಬೇಕು ಅಂದಿದ್ರೆ ಅದಕ್ಕೂ ಒಂದು ತಾಕತ್ತು ಇರಬೇಕು. ಅದರ ಜೊತೆಗೆ ಈ ಎಲ್ಲ ಅಭಿವೃದ್ಧಿಗಳನ್ನು ಮಾಡಬೇಕು ಅಂದಿದ್ರೆ ದೇವರ ಅನುಗ್ರಹ ಅವರ ಮೇಲೆ ಇರಲಿ. ಜಾತಿ ಮತ ಧರ್ಮದ ಮೇಲೆ ಆಧಾರದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರಾಗಿ ಇವತ್ತು ಎಲ್ಲ ಧರ್ಮ, ಅದೆಷ್ಟೋ ಮಸೀದಿಗಳಿಗೆ, ಅದೆಷ್ಟೋ ಚರ್ಚ್ಗಳಿಗೆ, ಅದರಲ್ಲಿ ಇರುವಂಥ ಎಲ್ಲ ಅನುದಾನಗಳನ್ನು ಸಮಾನವಾಗಿ ಹಂಚುವುದರ ಮೂಲಕ ಆ ಜಾತ್ಯತೀತ ನಾಯಕನಾಗಿ ಇವತ್ತು ಈ ಸಮಾಜದಲ್ಲಿ ಕೆಲಸ ಮಾಡುವುದನ್ನು ನಮ್ಮ ಸನ್ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರನ್ನು ಧೃತಿಗೆಡಿಸುವಂಥ ಕೆಲಸ ಇವರ ಜನ್ಮದಲ್ಲಿ ಯಾರಿಗೂ ಆಗೋದಿಲ್ಲ. ಅವರು ಯಾರನ್ನು ಕ್ಯಾರ್ ಮಾಡೋದಿಲ್ಲ. ಆದರೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷ ಅವರ ಜೊತೆಯಾಗಿದೆ. ಅವರ ಈ ಅಭಿವೃದ್ಧಿಗೆ ನಾವು ಅವರೊಂದಿಗಿದ್ದೇವೆ ಅಂತ ಹೇಳುವ ಮಾತನ್ನು ಮತ್ತೆ ಮತ್ತೆ ಹೇಳಿ ಬಿಜೆಪಿಯವರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ನಿಮ್ಮ ಡೊಂಬರಾಟವನ್ನು ನಿಲ್ಲಿಸಿ. ಹಿಂದೂ ಸಮಾಜ ನಿಮ್ಮ ವಿರುದ್ಧವಾಗಿದೆ. ನಿಮ್ಮ ನಾಟಕ ಇನ್ನೂ ನಡೆಯೋದಿಲ್ಲ. ನೀವು ಏನು ಮಾಡಿದರೂ ನಡೆಯೋದಿಲ್ಲ. ರಾಜೇಶ್ ಬಣ್ಣೂರನ್ನು ಹಿಡ್ಕೊಂಡ್ರೆ ನೀವು ಮುಳ್ತಾ ಇದ್ದೀರಾ. ನೀವು ಹಿಡ್ಕೊಂಡ್ರೆ ನಮಗೇನು ಭಯ ಇಲ್ಲ. ರಾಜೇಶ್ ಬಣ್ಣೂರನ್ನು ಹಿಡ್ಕೊಳ್ಳಿ, ನೇತಾಡಿ, ಎಲ್ಲಿಯಾದ್ರೂ ನೇತಾಡಿ, ಏನು ನಮಗೆ ಕಷ್ಟ ಆಗಲಿಲ್ಲ. ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ಈ ಒಂದು ಪ್ರಶ್ನೆಯಲ್ಲಿ ಯಾವ ಗೊಂದಲವೂ ನಮ್ಮಲ್ಲಿಲ್ಲ. ನಮ್ಮ ಅಭಿವೃದ್ಧಿ ಶಾಸಕರ ಮೂಲಕ ಆಗ್ತಾನೆ ಹೋಗ್ತದೆ. ಪುತ್ತೂರು ಬರುವ 5 ವರ್ಷದ ಒಳಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಪ್ರಥಮ ಪ್ರಶಸ್ತಿಗೆ ಅರ್ಹ ಆಗುವಂಥ ಕ್ಷೇತ್ರವಾಗಿ ಮೂಡಿ ಬರ್ತದೆ ಅಂತ ಹೇಳುವ ಮಾತುಗಳನ್ನು ಹೇಳಿ ಮುಂದೆ ನಮ್ಮ ಈ ಒಂದು ಪ್ರತಿಭಟನೆಯಲ್ಲಿ MG ಹೆಗಡೆ ಅವರು ಮಂಗಳೂರಿಂದ ಬಂದಿದ್ದಾರೆ. ಇವರು